ಬೆಳ್ತಂಗಡಿ ತಾಲೂಕಿನ ಇಳಂತಿಲದಲ್ಲೂ ಕುಟುಂಬ ಮಿಲನ ಕಾರ್ಯಕ್ರಮ ನಡೆದಿದೆ. ಇಳಂತಿಲದ ವಾಣಿಶ್ರೀ ಭಜನಾ ಮಂಡಳಿ ಭವನದಲ್ಲಿ ನೆರವೇರಿದ ಈ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಯ ಹರಿಕಾರ ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ, ಬಿಜೆಪಿ ಬೆಳ್ತಂಗಡಿಯ ಮಂಡಲ ಅಧ್ಯಕ್ಷರಾದ ಜಯಂತ್ ಕೋಟ್ಯಾನ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಗೌಡ ಕೈಕುರೆ, ಜಯಾನಂದ ಕಲ್ಲಾಪು ಸೇರಿದಂತೆ ಬೂತ್ ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿಗೆ ಹೊಸ ಕಾರ್ಯಕರ್ತರ ಸೇರ್ಪಡೆ ಮಾಡಲಾಯಿತು. ಪರವಾಗಿ ಹಾರ್ದಿಕ ಧನ್ಯವಾದಗಳು. ಖಂಡಿತವಾಗಿಯೂ ನಮ್ಮ ಈ ವರ್ಷದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷವು ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವ ವಿಶ್ವಾಸದೊಂದಿಗೆ ಇವತ್ತಿನ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಬಿಟ್ಟು ನಮ್ಮ ಪ್ರಧಾನಿ ಪದವಿಗಳನ್ನೇ ನಮ್ಮ ಸರ್ಕಾರದ ಪದವಿಗಳನ್ನೇ ಕಾಂಗ್ರೆಸ್ ಅನುಷ್ಠಾನ ಮಾಡಿದ ಬಿಜೆಪಿ ಕಾರ್ಯಕರ್ತರ ಬಂಜಿ ಉಳಿಯುವುದಿಲ್ಲ. ಆ ಬಂಜಿ ಉಳಿಯರ ಪ್ರತಿನಿಧಿಗಳಾದ ಇತ್ತೇನೆ ನಮ್ಮ ಅದಕ್ಕೆ ಕಡಿಬದ್ಧರಾಗಿ ಎಲ್ಲ ನಿರಂತರ ಗ್ರಾಮ ಪಂಚಾಯತಿಗೆ ಪಾಲ್ಗೊಳ್ಳುತ್ತಿದೆ. ನಮ್ಮ ಪ್ರತಿಜ್ಞೆಯನ್ನು ಕೂಡ ಇಡೀ ಒಂದು ವರ್ಷದ ಪ್ರತಿಜ್ಞೆ ಎಲ್ಲ ವಿಜಯೋತ್ಸವದಾನಿಗೆ ಆ ಪ್ರತಿಜ್ಞೆ ಪೂರ್ಣ ಆಗುವುದು. ಬಿಜೆಪಿ ಕೊಟ್ಟರೆ ಬಿಜೆಪಿ ಗೆಲ್ಲವೇ ಆ ಮೂಲಕ ಹೆಡ್ಡೇರಿಯಿಂದ ಆಡಳಿತ ಇಳಂತಿಲರ ಕುರಿತು ಹೆಡ್ಡೇರಿ ಬದುಕಿನ ನಿರ್ವಹಣೆ ಮಾಡಿದ ದೃಷ್ಟಿಗೆ ಇಳಂತಿಲ ನಾನು ಹೋರಾಟ ಬಡತನ ಧಾರ ನಿಜಂದ್ರೆ ಪಾಪ ಬಿಟ್ಟು ಸಾಮಾನ್ಯ ವ್ಯಕ್ತಿಗಳ ಆಶ್ರಯ ಕೊಟ್ಟು ನನಗೆ ಗೌರವವನ್ನು ನೀಡಿದ್ದಕ್ಕೆ ಗೌರವ ನಿಜವಾಗಿ ಎಲ್ಲ ಕಾರ್ಯಕರ್ತರಿಗೆ ಸಲ್ಲಬೇಕಾದರೆ ನನಗೆ ಇವತ್ತು ಸ್ಥಾನ ಸಿಕ್ಕಿದ್ರೆ ಕಾರ್ಯಕರ್ತರ ಒಂದು ಪ್ರಾರ್ಥನೆಯ ಕಾರಣಕ್ಕೆ ಇರಬೇಕು ಎಂದು ತಿಳ್ಕೊಳ್ತಾ, ಬಹಳ ಕಷ್ಟದ ಕಾಲದಲ್ಲಿ ಈ ಪಾರ್ಟಿಗೆ ಸಹಕಾರ ಕೊಟ್ಟಂತಹ ಒಂದು ಒಳ್ಳೆಯ ಗ್ರಾಮ ಯಾವುದು ಅಂತ ಕೇಳಿದರೆ ಅದು ಖಂಡಿತವಾಗಿಯೂ ಇಳಂತಿಲ ಚುನಾವಣೆಯಲ್ಲಿ ಇಡೀ ತಾಲೂಕಿನಲ್ಲಿ 3 ಅಂಕೆಯ ಮತ ಸಿಕ್ಕಿದಂತಹ 3 ಬೂತ್ಗಳಲ್ಲಿ ಇಳಂತಿಲವೂ ಒಂದು ಹೇಳೋದಕ್ಕೆ ನಾನು ಇವತ್ತು ನೆನಪಿಸಿಕೊಳ್ತೇನೆ. ಇಲ್ಲಿಯ ಮನೆಗಳು ಬಿಜೆಪಿಯ ಆರ್ಥಿಕವಾಗಿ ಸಹಾಯ ಕೇಳಿಕೊಂಡು ಬಂದಾಗ ಮನೆ ಈಶ್ವರ ಭಟ್ರೊಟ್ಟಿಗೆ ನಾನು ಅಂದಾಜು ಈಶ್ವರ ಭಟ್ರೊಟ್ಟಿಗೆ ಮನೆ ಮನೆಗೆ ಚುನಾವಣೆಯ ದೃಷ್ಟಿಯಲ್ಲಿ ಸಂಗ್ರಹಕ್ಕೋಸ್ಕರ ಬರುತ್ತಿದ್ದೇವೆ. ಇಲ್ಲಿಯ ಮನೆಗಳು ನಮ್ಮನ್ನ ಆಗಿನ ಕಷ್ಟಕಾಲದಲ್ಲಿಯೂ